ಪಾಲನೆಯ ಮುಖಾಂತರ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಯ ಚಿಂತನೆಯಿಂದ ಕೆಲಸ ಮಾಡಬೇಕಾಗಿರತಕ್ಕಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವತ್ತು ತಮ್ಮ ಸರ್ವಾಧಿಕಾರಿ ಧೋರಣೆಯ ಮುಖಾಂತರ ಪಂಚಾಯತಿಗೆ ಮೀಸಲಿಟ್ಟಿರತಕ್ಕಂತಹ ಜಾಗವನ್ನ ದಫನ ಭೂಮಿಗೆ ಅದನ್ನ ಕೊಡಬೇಕು ಅನ್ನುವಂತಹ ನಿರ್ಣಯವನ್ನ ಮಾಡಿ ಪಾಣಾಜೆಯ ಗ್ರಾಮಸ್ಥರಿಗೆ ದ್ರೋಹ ಬಗೆಯತಕ್ಕಂತಹ ಕೆಲಸ ಕಾರ್ಯವನ್ನ ಮಾಡಿದ್ದಾರೆ. ಇವತ್ತು ಒಂದು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿ ಯಾವ ರೀತಿಯ ಕರ್ತವ್ಯವನ್ನ ನಿಭಾಯಿಸಬೇಕು ಅನ್ನುವುದನ್ನ ಬಿಟ್ಟು ರಾಜಧರ್ಮವನ್ನ ಪಾಲನೆ ಮಾಡದೆ ದ್ವೇಷ ಅಸೂಯೆಯ ರಾಜಕಾರಣದ ಮುಖಾಂತರ ಪಾಣಾಜೆಯಲ್ಲಿ ಸಂಘರ್ಷದ ವಾತಾವರಣ ಯಾವತ್ತೂ ಇರಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಆ ಭೂಮಿಯನ್ನ ಪಂಚಾಯತಿಗೆ ಸಂಬಂಧಿಸಿದಂತಹ ಭೂಮಿಯನ್ನ ಇವತ್ತು ದಫನ ಭೂಮಿಗೆ ಕೊಡಬೇಕು ಅನ್ನುವಂತ ನಿರ್ಣಯವನ್ನ ಮಾಡಿದ್ದಾರೆ. ಇದು ಅವರ ಸರ್ವಾಧಿಕಾರಿ ಧೋರಣೆಗೆ ಇರತಕ್ಕಂತಹ ಕನ್ನಡಿ ಅಂತ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಇದನ್ನ ಒಂದಷ್ಟು ವಿಚಾರಗಳನ್ನ ಇಟ್ಟುಕೊಂಡು ನಿನ್ನೆ ಪತ್ರಿಕಾಗೋಷ್ಠಿಯನ್ನ ಮಾಡಿರುವಂತಹ ಬೆಳವಣಿಗೆಯನ್ನ ಕೂಡ ನಾವೆಲ್ಲ ಕಂಡಿದ್ದೇವೆ. ಪ್ರಾಯಶಃ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದವರು ಕೂಡ ಆ ಎದುರುಗಡೆ ಇರತಕ್ಕಂತ ಅಂಗಡಿಯ ಮುಂಭಾಗದಲ್ಲಿ ಇವತ್ತು ಇರುವಂತದ್ದು ನಮ್ಮ ಗಮನದಲ್ಲಿದೆ. ಆದರೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಕೊಟ್ಟಿರತಕ್ಕಂತಹ ಹೇಳಿಕೆಗಳು ನಾವು ಯಾವತ್ತೂ ಕೂಡ ದ್ವೇಷದ ರಾಜಕಾರಣವನ್ನ ಮಾಡೋದಿಲ್ಲ, ಅಭಿವೃದ್ಧಿಯನ್ನ ಮಾಡ್ತೇವೆ ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ಅಬೂಬಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಪ್ರಜ್ಞಾವಂತ ಜನರು, ಪಾಣಾಜೆಯ ಜನರು ಬುದ್ಧಿವಂತರಿದ್ದಾರೆ, ಪಾಣಾಜೆಯ ಜನರು ಪ್ರಜ್ಞಾವಂತರಿದ್ದಾರೆ. ನೀವು ಕೊಟ್ಟಿರ್ತಕ್ಕಂತಹ ಹೇಳಿಕೆಗಳನ್ನ ಮತ್ತೊಮ್ಮೆ ಯೋಚನೆ ಮಾಡಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ದಫನ ಭೂಮಿಗೆ ಪಂಚಾಯತ್ ಭೂಮಿಯನ್ನ ಕೊಡತಕ್ಕಂತ ಅವಶ್ಯಕತೆ ಏನಿದೆ? ನೀವು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಿರಿ ಸಾಕಷ್ಟು ಭೂಮಿ ದಫನ ಭೂಮಿಗೆ ಬೇಕಾಗಿರ್ತಕ್ಕಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಂತೇಳಿ. ಇವತ್ತು ಅಭಿವೃದ್ಧಿಯ ದೃಷ್ಟಿಕೋನದಿಂದ ಯಾರು ಕೂಡ ಹಿಂದೂ ರುದ್ರಭೂಮಿಗೆ ಜಾಗ ಬೇಕು ಅನ್ನೋದನ್ನ ಅಲ್ಲಿ ಕೇಳಲಿಲ್ಲ. ಸರ್ವತೋಮುಖ ಅಭಿವೃದ್ಧಿಯ ಮುಖಾಂತರ ಪಾಣಾಜೆಯ ಜನರ ಭಾವನೆಗಳ ಜೊತೆಗೆ ಕೆಲಸ ಕಾರ್ಯವನ್ನ ನಿರ್ವಹಿಸಬೇಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ಎಲ್ಲರೂ ಕೂಡ ಸಾಮರಸ್ಯದ ವ್ಯವಸ್ಥೆಯ ಜೊತೆಗೆ ರಾಜಕಾರಣ ಮಾಡಿರುವಂತದ್ದು ನಮ್ಮ ಕಣ್ಣ ಮುಂದೆ ಇದೆ. ಆ ಹಿನ್ನೆಲೆಯಲ್ಲಿ ನೀವು ಮಾಡಿರತಕ್ಕಂತಹ ಆಪಾದನೆಗಳು ಎಲ್ಲವೂ ಕೂಡ ನಿಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರೇ ಮಾಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪಂಚಾಯತಿನ ಭೂಮಿಯನ್ನ ದಫನ ಭೂಮಿಗೆ ಕೊಡೋದಕ್ಕೆ ನೀವು ನಿರ್ಣಯ ಮಾಡಿರಬಹುದು. ಆದರೆ ಮೇಲಾಧಿಕಾರಿಗೆ ಆ ನಿರ್ಣಯದ ವಿರುದ್ಧ ಗ್ರಾಮಸ್ಥರು ದೂರನ್ನ ಕೊಡುವಂತಹ ಕೆಲಸ ಕಾರ್ಯವನ್ನ ಮಾಡ್ತಾರೆ. ಕಾಂಗ್ರೆಸ್ಸಿನವರು ಇವತ್ತು ಎಚ್ಚರಿಕೆಯಿಂದ ಇರಬೇಕು. ನೀವು ಮಾಡಿರತಕ್ಕಂತ ಈ ಗನಂದಾರಿ ಕೆಲಸ ಇವತ್ತು ದ್ವೇಷದ ರಾಜಕಾರಣಕ್ಕೆ ಮುನ್ನುಡಿಯನ್ನ ಬರೆದಿರ್ತಕ್ಕಂತಹ ಪ್ರಯತ್ನಕ್ಕೆ ಮುಂದಿನ ದಿವಸದಲ್ಲಿ ನಿಮ್ಮ ಅಧಿಕಾರದ ಶವಪೆಟ್ಟಿಗೆಗೆ ಇದು ಅಂತಿಮ ಮೊಳೆ ಹೊಡೆಯತಕ್ಕಂತಹ ವಿಚಾರ ಅನ್ನೋದನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನೀವು ಗಾಳಿಯಲ್ಲಿ ಗುಂಡು ಹಾರಿಸತಕ್ಕಂತಹ ಪ್ರಯತ್ನವನ್ನ ಮಾಡಬೇಡಿ. ನಿಮ್ಮ ಅಧ್ಯಕ್ಷರು, ನಿಮ್ಮ ಪಕ್ಷದವರು ಅಧ್ಯಕ್ಷರಿದ್ದಾರೆ ಅನ್ನತಕ್ಕಂತಹ ಕಾರಣಕ್ಕೋಸ್ಕರ ಸುಳ್ಳನ್ನ ಸತ್ಯ ಮಾಡತಕ್ಕಂತಹ ಕೆಲಸ ಕಾರ್ಯವನ್ನ ನೀವೆಲ್ಲ ಮಾಡ್ತಾ ಇದ್ದೀರಿ. ಆದ್ರೆ ಪಾಣಾಜೆಯ ಜನತೆ ಎಲ್ಲವನ್ನ ಕೂಡ ಸೂಕ್ಷ್ಮವಾಗಿ ಅವಲೋಕನ ಮಾಡಿದೆ. ಮುಂದಿನ ದಿವಸದಲ್ಲಿ ಈ ರೀತಿಯ ದ್ವೇಷದ ಅಸೂಯೆಯ ರಾಜಕಾರಣವನ್ನ ಮೆಟ್ಟಿ ನಿಂತು ರಾಜಧರ್ಮದ ಆಡಳಿತವನ್ನ ಮುಂದಿನ ದಿವಸದಲ್ಲಿ ಪಂಚಾಯತ್ನಲ್ಲಿ ಮಾಡ್ತಾರೆ ಅನ್ನತಕ್ಕಂತ ವಿಚಾರಕ್ಕೋಸ್ಕರ ಇವತ್ತಿನ ಈ ಪ್ರತಿಭಟನೆ ನಡೀಲಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ನೀವು ಕೊಟ್ಟಿರ್ತಕ್ಕಂತಹ ಹೇಳಿಕೆಗಳಿರಬಹುದು, ನೀವು ಈ ವ್ಯವಸ್ಥೆಯ ವಿರುದ್ಧ ಮಾಡತಕ್ಕಂತಹ ಎಲ್ಲಾ ಪಿತೂರಿಗಳನ್ನ ಮತ್ತೆ ಮೆಟ್ಟಿ ನಿಂತು ಸ್ವಾಭಿಮಾನದ ರಾಜಕಾರಣವನ್ನ ಮಾಡತಕ್ಕಂತಹ ಶಕ್ತಿ ಪಾಣಾಜೆಯ ನಾಗರಿಕರಿಗೆ ಇದೆ ಅನ್ನತಕ್ಕಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮುಂದಿನ ದಿವಸದಲ್ಲಿ ಕೂಡ ಇವತ್ತು ಪೊಲೀಸ್ ಬಸ್ ಅನ್ನ ನಿಲ್ಲಿಸಿ ಇವತ್ತು ಪ್ರತಿಭಟನೆ ಮಾಡತಕ್ಕಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ಯಾವ ರೀತಿಯ ರಾಜಕಾರಣ ಇವತ್ತು ಕರ್ನಾಟಕದಲ್ಲಿ ಆಗಿದೆ ಅನ್ನೋದನ್ನ ಮತ್ತೆ ಮತ್ತೆ ಉಲ್ಲೇಖ ಮಾಡಬೇಕಾಗಿರ್ತಕ್ಕಂತಹ ಅವಶ್ಯಕತೆ ಇಲ್ಲ. ಇವತ್ತು ರಸ್ತೆಯ ದುಸ್ಥಿತಿಗಳನ್ನ ಗಮನಿಸಬಹುದು, ಸರ್ಕಾರದ ಯೋಜನೆಗಳನ್ನ ನಿಭಾಯಿಸತಕ್ಕಂತಹ ವ್ಯವಸ್ಥೆಗಳು ಇರಬಹುದು. ಎಲ್ಲವೂ ಕೂಡ ಇವತ್ತು ಆಗಿರತಕ್ಕಂತಹ ಬೆಳವಣಿಗೆಗಳನ್ನ ಇಡೀ ರಾಜ್ಯದ ಜನತೆ ಕೂಡ ಗಮನಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸಿನ ಈ ಕ್ಷುಲ್ಲಕ ರಾಜಕಾರಣವನ್ನ ಬಿಟ್ಟು ಸ್ವಾಭಿಮಾನದ ಮತ್ತು ರಾಜಧರ್ಮದ ಆಡಳಿತವನ್ನ ಮುಂದಿನ ದಿವಸದಲ್ಲಿ ಮಾಡತಕ್ಕಂತಹ ವ್ಯವಸ್ಥೆಗೋಸ್ಕರ ಪಾಣಾಜೆಯ ಎಲ್ಲರೂ ಕೂಡ ಆಶೀರ್ವಾದವನ್ನ ಮಾಡಬೇಕು ಅನ್ನುವಂತಹ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡುತ್ತಾ ಪೊಲೀಸ್ ಇಲಾಖೆಗೆ ಮತ್ತೆ ಮತ್ತೆ ನಾವು ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದೆ. ಆದರೆ ಪ್ರತಿಭಟನೆ ಮಾಡತಕ್ಕಂತಹ ಸಂದರ್ಭದಲ್ಲಿ
ಈ ರೀತಿಯ ಭದ್ರತೆಯನ್ನ ಪಾಣಾಜೆಯಲ್ಲಿ ಯಾವತ್ತೂ ಕೂಡ ಪಾಣಾಜೆಯ ಜನತಾ ಪ್ರಜ್ಞಾವಂತರು ಮತ್ತು ಬುದ್ಧಿವಂತರು ಮತ್ತು ಸ್ವಾಭಿಮಾನಿ ಜನರು ಅನ್ನೋದು ನಿಮ್ಮ ಮನಸ್ಸಿನಲ್ಲಿರಲಿ. ಯಾವುದೇ ಕಾರಣಕ್ಕೂ ಕೂಡ ರಾಜಕಾರಣದ ಜೊತೆಗೆ ಬೇರೆ ಬೇರೆ ಸಂಗತಿಗಳ ನಡುವೆ ಈ ಪಾಣಾಜೆಯ ಜನತಾ ಯಾವತ್ತೂ ಕೂಡ ಹೋರಾಟವನ್ನ ಮಾಡಲಿಲ್ಲ. ನ್ಯಾಯ ಮತ್ತು ಧರ್ಮದ ಆಧಾರದಲ್ಲಿ ಇವತ್ತು ರಾಜಕಾರಣ ಇರಬಹುದು, ಎಲ್ಲವೂ ಕೂಡ ಪಾಣಾಜೆಯಲ್ಲಿ ನಡೆದಿದೆ ಅನ್ನತಕ್ಕಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಮುಂದಿನ ದಿವಸದಲ್ಲಿ ನಡೆಯತಕ್ಕಂತ ಇದರ ವಿರುದ್ಧ ನಡೆಯತಕ್ಕಂತ ಸರ್ವಾಧಿಕಾರಿ ಧೋರಣೆಯ ವಿರುದ್ಧ ಮತ್ತು ಆ ನಿರ್ಣಯದ ವಿರುದ್ಧ ನಡೆಯತಕ್ಕಂತ ಎಲ್ಲಾ ಹೋರಾಟಗಳಲ್ಲಿ ಕೂಡ ಪಾಣಾಜೆಯ ಎಲ್ಲಾ ಜನರು ಭಾಗವಹಿಸಬೇಕು. ಪಂಚಾಯತಿನ ಮುಂದಿನ ದಿವಸದಲ್ಲಿ ಪಂಚಾಯತಿಯ ಅಭಿವೃದ್ಧಿಯ ಮುಖಾಂತರ ಈ ಪಂಚಾಯತ್ ಪಾಣಾಜೆ ಗ್ರಾಮದ ಜನತಾ ಆಯಾ ಆಶೋತ್ತರಗಳನ್ನ ಈಡೇರಿಸುವುದಕ್ಕೆ ನೀವೆಲ್ಲರೂ ಶಕ್ತಿಯನ್ನು ಕೊಡಬೇಕು ಅನ್ನುವಂತಹ ವಿನಂತಿಯನ್ನ ಮಾಡ್ತಾ, ಕೊನೆಯ ಸಂದರ್ಭದಲ್ಲಿ ಹೋರಾಟದ ಆ ಪ್ರತಿಭಟನೆಯ ವಿಚಾರವನ್ನ ಮಂಡಿಸಿರತಕ್ಕಂತಹ ಸಂದರ್ಭದಲ್ಲಿ ಈ ಗ್ರಾಮದ ಎಲ್ಲರೂ ಕೂಡ ಸಹಕರಿಸಿ ಈ ನಿರ್ಣಯದ ವಿರುದ್ಧ ನಾವೆಲ್ಲ ಇದ್ದೇವೆ ಅನ್ನತಕ್ಕಂತಹ ಸಂದೇಶವನ್ನ ಜವಾಬ್ದಾರಿಯುತ ನಾಗರಿಕರಾಗಿ ನೀವೆಲ್ಲರೂ ಕೊಟ್ಟಿದ್ದೀರಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಅಭಿನಂದನೆಯನ್ನ ಸಲ್ಲಿಸ್ತಾ, ಮುಂದಿನ ದಿವಸದಲ್ಲಿ ಕೂಡ ಪಾಣಾಜೆಯ ಸರ್ವತೋಮುಖ ಅಭಿವೃದ್ಧಿಯ ಜೊತೆಗೆ ನಾವೆಲ್ಲರೂ ಜೊತೆಯಾಗಿ ಹೆಜ್ಜೆಯನ್ನ ಇಡೋಣ ಅನ್ನತಕ್ಕಂತ ಆಶಯದ ಜೊತೆಗೆ ಬಂದಿರತಕ್ಕಂತ ಎಲ್ಲ ಬಂಧುಗಳಿಗೂ ಕೂಡ ಅಭಿನಂದನೆ ಮತ್ತು ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನ ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.